ಎಲ್ಐಸಿ ಗೋಲ್ಡನ್ ಜುಬಿಲಿ ಫೌಂಡೇಶನ್ ಮುಂಬೈ ಇದರ ವತಿಯಿಂದ ಮೂಡಬಿದ್ರೆ ಆಲಂಗಾರಿನ ಮೌಂಟ್ ರೋಸರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ ಕಾರ್ಯಕ್ರಮ ಮೌಂಟ್ ರೋಸರಿ ಆಸ್ಪತ್ರೆಯ ಆವರಣದಲ್ಲಿ ನಡೆಯಿತು. ಮೌಂಟ್ ರೋಸರಿ ಸಿಸ್ಟರ್ಸ್ನವರು ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ರು. ಮೌಂಟ್ ರೋಸರಿ ಆಸ್ಪತ್ರೆಯ ನಿರ್ದೇಶಕರಾದ ಸಿಸ್ಟರ್ ಪ್ರೆಸಿಲಾ ಡಿಮೆಲೋ ಅವರು ಎಲ್ಲ ಗಣ್ಯರನ್ನ ಸ್ವಾಗತಿಸಿದ್ರು. ವರ್ಷದ ಆರಂಭದಲ್ಲಿಯೇ ನಾವು ಜನರಿಗೆ ಅಗತ್ಯವಿರುವ ಒಳ್ಳೆಯ ಚಟುವಟಿಕೆಗಳನ್ನು ಆರಂಭಿಸಿದ್ದೇವೆ. ನಾವು ಆರಂಭಿಸಿದ ಈ ಚಟುವಟಿಕೆಗಳು ಇಡೀ ವರ್ಷ ಮುಂದುವರಿಯಲು ನಮ್ಮನ್ನೆಲ್ಲರನ್ನು ಆ ಪರಮಾತ್ಮನು ಒಳ್ಳೆಯ ಆರೋಗ್ಯದಿಂದ ಕಾಪಾಡಲಿ ಎಂದು ಮಗದೊಮ್ಮೆ ನನ್ನ ಪ್ರಾರ್ಥನೆ. ಎಲ್ಐಸಿ ಆಫ್ ಇಂಡಿಯಾ ಉಡುಪಿ ಡಿವಿಷನ್ನ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಬಿಂದೂರಾ ಭಟ್ ಅವರು ಮೌಂಟ್ ರೋಸರಿ ಆಸ್ಪತ್ರೆಯ ನಿರ್ದೇಶಕರಿಗೆ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸಿದರು. ನಂತರ ತನ್ನ ಭಾಷಣದಲ್ಲೇ ಈ ವರ್ಷ ಎಲ್ಐಸಿಯ ಪ್ರಥಮ ಕಾರ್ಯಕ್ರಮ ಇದಾಗಿದೆ. ಇದು ಒಂದು ಸಂತೋಷದ ಕಾರ್ಯಕ್ರಮ. ಎಲ್ಐಸಿಯ ಉದ್ದೇಶ ಜನರಿಗಾಗಿ, ಜನರ ಒಳಿತಿಗಾಗಿ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಿರೂಪಿಸುವುದು. ಇವಾಗ ಎಲ್ಐಸಿ ಕ್ಯಾನ್ಸರ್ ಪಾಲಿಸಿ ಎಂಬ ಹೊಸ ಯೋಜನೆಯ ಉಪಯೋಗಗಳನ್ನು ವಿವರಿಸಿದ್ರು. Friends, this is the first meeting of this Golden Jubilee Foundation done by the meeting conducted by LIC of India Udupi division for the current year, and I'm very happy to see that some modification has been done to the ambulance, and your ventilator inbuilt ambulance is provided to the hospital and to the service of the community, the people of Mudabudri. ಮೌಂಟ್ ರೋಸರಿ ಸಂಸ್ಥೆಯ ನಿರ್ದೇಶಕರು ಆಸ್ಪತ್ರೆಯ ನಿರ್ಮಾಪಕರು ಆದ ಮಂಜ್ವಿಜೋರೋ ಎಡ್ವಿನ್ ಸಿ ಪಿಂಟೋ ಅವರು ಮಾತನಾಡಿ, ಈ ಆಸ್ಪತ್ರೆಯ ಸಿಸ್ಟರ್ಸ್ನವರ ಮೂಲಕ ಎಲ್ಲಾ ರೋಗಿಗಳಿಗೆ ಸಹಾನುಭೂತಿಯ ಸೇವೆ ಲಭಿಸಬೇಕು. ಬಡ ಜನರಿಗೆ ರಿಯಾಯಿತಿಯ ದರದಲ್ಲಿ ಚಿಕಿತ್ಸೆ ಸಿಗಬೇಕು. ಈ ಆಸ್ಪತ್ರೆಯು ಬೆಳೆಯಬೇಕು ಎಂದು ಹೇಳಿದರು. What a great work. This is the spirit. It is given to us by Jesus Christ. Second, you spoke about scholarship for children. We have educated already 1,500 poor students who have become engineers and doctors. We rob Bindu Robert and give to Varalakshmi. We don't have, we ask, we beg for the sake of the poor in the name of Christ, and people help. Third, there are self-help groups here, over 800 members. When they are together, they are a force. ಎಲ್ಐಸಿ ಡಿವಿಷನಲ್ ಆಫೀಸ್ನ ಸೇಲ್ಸ್ ಮ್ಯಾನೇಜರ್ ಸದಾನಂದ ಕಾಮತ್ ಅವರು ಮಾತನಾಡಿ, ಜನರ ಹಣದಿಂದ ಜನರಿಗೆ ಒಳ್ಳೆಯ ಮಾನವೀಯ ಕಾರ್ಯಗಳು ಆಗ್ತಾ ಇವೆ. ಇವುಗಳನ್ನು ಮಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ರು. ಆ ಒಂದು ಜನರ ಸೇವೆ ಯಾರಿಗೆ ಅವಶ್ಯಕತೆ, ಬಡವರಿರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಅಥವಾ ಆರೋಗ್ಯದ ದೃಷ್ಟಿಕೋನದಲ್ಲಿರ್ಬೋದು, ಹೀಗೆ ಸಮಾಜದ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳ ಒಂದು ಅವಶ್ಯಕತೆಗಳನ್ನು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪೂರೈಸುವ ನಿಟ್ಟಿನಲ್ಲಿ ಈ ಒಂದು ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಪ್ರಾರಂಭ ಮಾಡಿ ನಿರಂತರವಾಗಿ ಆ ಒಂದು ಫೌಂಡೇಶನ್ ಥ್ರೂ GJF ಅಂತ ಹೇಳಿದೆ, ಗೋಲ್ಡನ್ ಜುಬ್ಲಿ ಫೌಂಡೇಶನ್, ಅದರ ಮೂಲಕ ನಾವು ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಈ ಸಂದರ್ಭ PK ಥೋಮಸ್, ಚಂದ್ರಶೇಖರ್, ಶ್ರೀ ಮೋಹನ್ ದಾಸ್, ರಮೇಶ್ ಭಟ್, ಪ್ರಕಾಶ್ ಕೆ, ಕೇಶವ್ ಚಂದ್ರ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮೂಡುಬಿದ್ರೆ.